ಸ್ಟಾರ್ಟ್ ಅದೇ ಚಿದಾನಂದ ಗುರಿಕಾರ ನಂದ್ಯ ನಂದ್ಯ ಕ್ಷೇತ್ರ ಅಂತ ಗಟ್ಟಿ ಮಾತಾಡಿ ನಿಜ. ಚಿದಾನಂದ ಗುರಿಕಾರ ನಂದ್ಯ ಕ್ಷೇತ್ರ ಅಂಕುಲು ಉಳ್ಳಾಳ ಚಿರುಂಬ ಭಗತ್ ಕ್ಷೇತ್ರಕ್ಕೂ ಒಳಪಟ್ಟಿನ ನಂದ್ಯ ಊರಿಯ ಮನೆಯಲ್ಲಿ ಗ್ರಾಮದ ಒಂದು ನಂದ್ಯ ಕ್ಷೇತ್ರ ಅನ್ನೋದು ಪುರಲ್ಡ್ ಕೊಡಿಯೇರುಂದ ನಂದ್ಯ ಕ್ಷೇತ್ರದ್ದು ಭಗವತಿನ ಸಾನ್ನಿಧ್ಯ ಭದ್ರಕಾಳಿ ಬಿಂಬ ಅರಸು ದೈವನ ಆಯುಧನ ತಗೊಂಡು ಅವಳು ಪೂಜೆ ಪೂರ ಆಗಿ ಸುದಿಟ್ಟು ಓಡದ ಮುಖಾಂತರ ತೂಟದಾರ ನಡಿಂಕುಲು ಪೊಲಲಿ ಕ್ಷೇತ್ರ ಬರ್ತಾರೆ ಪೊಲಲಿ ಕ್ಷೇತ್ರ ತಪ್ಪಲು ಎಂಕ್ಲೇನು ಎದುಕೊಂಡು ಪುರಾಣ ದೇವಸ್ಥಾನ ಒಂಜಿ ಸುತ್ತು ಬರ್ತದ್ದು ಎಂಕ್ಲಿಗೆ ಒಡಾಯಿನ ಜಾಗಡಿ ಎಂಕುಲ ದೇವರನ್ನು ಭಗವತಪ್ಪೆಯನ್ನು ಎಂಕುಲು ಮಕ್ಕಳ ಐದು ಬಕ್ಕ ಎಂಕುಲು ಕೊಡಿ ಇದು ಐದು ಬಕ್ಕ ಕೊಡಿಯೇರಿನ ರಾತ್ರಿ ಕೆಲವು ಕಾರ್ಯಕ್ರಮಗಳು ಕೂಡ ಐದು ಬಕ್ಕ ಬಲಿ ಪೂಜೆ ಕೂಡ ಅದು ಕಂಚಿಲ್ ಬಲಿ ಕೂಡ ಆದ ಐದು ಬಕ್ಕ ಕೂಡ ಕಂಬದ ಬಂಧುವಿನ ನಕಲೇನು ಎಂಕುಲು ಇದಕ್ಕೆ ಬರ್ತಾರೆ ಬತ್ತ ಐದು ಬಕ್ಕ ಅಕಲೆ ಬಣ್ಣಾರದಿನ ಕೂಡ ಅದು ಎಂಕ್ಲಿಗೆ ಉಗ್ರಹಣ್ಣ ಮುಖಾಂತರ ಅಡಿಗೆ ನೆಪ್ಪರ ಬರ್ತದೆ ಅಪ್ಪ ಇದು ಬತ್ತಿದ್ದಕ್ಕನೆ ಮೂಲು ದೇವರನ್ನ ಅಪ್ಪನ ತಂದ ಐಬಕ್ಕ ಮೂಜಿ ಸುತ್ತು ಕುದಿ ಲೆಕ್ಕದಾದ ಐಬಕ್ಕ ಮೂಲು ಶೇಡಿಗಾರ ಅವನು ಅಪ್ಪನ ದಿಕ್ಕಿಲಕ್ಕನೆ ಶೇಡಿಗಾರನ ಮುಖಾಂತರ ಇಂಥ ಕುಂಭದ ಒಂದೆರಡ ಕೆಬಿತ್ತ ಮುಖಾಂತರನೇ ಗೌಪ್ಯವಾದ ಈ ದಿಂತ ಜಾತ್ರೆ ಅಂತ ಎಂಗಳಿಗೆ ಗೊತ್ತಾಗೋದು ಅವಾಗ ಆರಾಟದ ಮೂಲಕ ಇಂಕುಲ ಜಾತ್ರೆದ ಮೇಲೆ ಇಂಕುಲ ಪಮ್ಮಂದಿರ ಮುಖಾಂತರ ಅರಸು ದೈವನ ಆಯ್ತದ ಒಂದು ದೂರ ಆದರೆ ಭಗವತಿ ಅಪ್ಪನ ಪ್ರಸಾದಗಳು ಆ ಈದುಗಿಂತ ಜಾತ್ರೆ ಈ ವರ್ಷ ಮುಪ್ಪದಿಂತ ಜಾತ್ರೆ ಅಂದರೆ ದೇವರನ್ನ ಅಪ್ಪನ ಆತು ಅಂದರೆ ಪೂರೆಲ್ಲ ಬಾರಿ ಖುಷಿ ಈ ಸರ್ತಿ ಮುಪ್ಪದಿಂತ ಜಾತ್ರೆ ಎಂಕುಲು ಸಮಾಜವಾದ ಮೂರು ಒಟ್ಟು ಸೇರೊಂದು ಈ ಕಾರ್ಯಕ್ರಮವನ್ನು ನಮಗೆ ಸುಂದರ ಬೆಂಚೆಡನ್ನ ಮುತಾಲಿ ಕಡೆಗೆ ಒಂದು ಜಾವನಿತ್ತು ಇತ್ತ ನಮಗೆ ಏನಂದರೆ ಚಿದಾನಂದ ಗುರಿಕಾರ ನಂದ್ಯ ಜವಾಬ್ದಾರಿ ತಗೊಂಡು ನನ್ನ ಮಿತ್ತಗಳ ಇಂಚೆನೆ ಎಂಕ್ಲಿಗೆ ಪೂರೆಗಳ ಒಂದು ಆಶೀರ್ವಾದ ತೊರೆಯರನ್ನ ಈ ಬೇರೆ ಇಂಚೆನೆ ಮತ್ತೊಂದು ದೇವರ ಸೇವೆ ಮತ್ತೊಂದು ಅಂತ ಇಚ್ಛೆ ಪಡ್ತೀನಿ. ಈ ರೇತು ವರ್ಷದಿಂದ ಸೇವೆ ಮಾಡ್ತಾರೆ ಶುರುವಾತ ನಾನು 13 ವರ್ಷದಿಂದ ಈ ಸೇವೆ ಮಾಡ್ತೀನಿ. ದುಂಬು ಸಂಜುವ ಗುರಿಕಾರ, ಅರೆರಡು ದುಂಬು ಮುಂಡಪ್ಪ ಗುರಿಕಾರ, ಅರೆರಡು ದುಂಬು ಚೆರಿಯಪ್ಪ ಗುರಿಕಾರ. ಒಂದು 5ನೇ ತಲೆಮಾರು ಮುಂಚೆ ಮಾಡ್ಕೊಂಡಿಲ್ಲ.